ಇಂದು ಎಳ್ಳಮಾವಾಸ್ಯೆ ಸಂಭ್ರಮ. ಕಡಲ ತಡಿಯಲ್ಲಿ ಸಾವಿರಾರು ಜನ ಸೇರಿ ಕುಟುಂಬದಲ್ಲಿ ಅಗಲಿದ ಹಿರಿಯರಿಗೆ ತರ್ಪಣವನ್ನು ಸಲ್ಲಿಸಿದರು. ಈ ದಿನವನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತೆ. ಕುಟುಂಬದಲ್ಲಿ ಅಗಲಿದ ಹಿರಿಯ ಚೇತನಗಳನ್ನು ನೆನೆದು ಕಡಲ ತಡಿಯಲ್ಲಿ ತರ್ಪಣ ಬಿಡಲಾಗುತ್ತೆ. ಇಂದು ಮುಂಜಾನೆಯಿಂದಲೇ ಮಲ್ಪೆಯ ಕಡಲ ತೀರದಲ್ಲಿ ಅಧಿಕ ಸಂಖ್ಯೆಯ ಜನ ಸೇರಿದರು. ತನ್ನ ಕುಟುಂಬದಲ್ಲಿ ಅಗಲಿದ ಹಿರಿಯರನ್ನ ವರ್ಷದಲ್ಲೊಮ್ಮೆ ತರ್ಪಣದ ಮೂಲಕ ಗೌರವಿಸುವ ವಿಶೇಷ ಪದ್ಧತಿ ಇದಾಗಿದೆ. ಇನ್ನು ವಡಮಾಡೇಶ್ವರ ಬಲರಾಮ ದೇವಸ್ಥಾನದಲ್ಲೂ ಜಾತ್ರಾ ಸಂಭ್ರಮ, ಎಳ್ಳಮಾವಾಸ್ಯೆ ಪ್ರಯುಕ್ತ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡವು. ಅಮಾವಾಸ್ಯೆ ದಿವಸ ಇಲ್ಲಿ ಸಮುದ್ರ ತೀರದಲ್ಲಿ ಸಂಕಲ್ಪಪೂರ್ವಕ ಮಾಡಿ ಒಂದು ತಿಲತರ್ಪಣ ಕೊಡುವಂಥ ಒಂದು ಪದ್ಧತಿ. ಶ್ರೀಕೃಷ್ಣ ಪರಮಾತ್ಮ ಈ ಮಾರ್ಗಶಿರ ಮಾಸದಲ್ಲಿ ಯುದ್ಧದ ಸಮಯದಲ್ಲಿ ಸುಮಾರು 1,000 ಗಟ್ಟಲೆ ಜನ ಹೋದಾಗ ಪರಮಾತ್ಮ ಒಂದು ಮಾರ್ಗದರ್ಶನ ಕೊಟ್ಟರು. ಈ ಬರುವಂಥ ಮಾರ್ಗಶಿರ ಮಾಸದಲ್ಲಿ ಎಳ್ಳಮಾವಾಸ್ಯೆ ದಿವಸ ಆ ದಿವಸ ತರ್ಪಣ ಕೊಟ್ಟರೆ ಎಲ್ಲರಿಗೂ ಸದ್ಗತಿ ಸಿಗ್ತದೆ ಎಂದು ಹೇಳಿ ಒಂದು ವಾಕ್ಯ. ಆದ್ದರಿಂದ ಇವತ್ತಿನ ದಿವಸಕ್ಕೆ ಎಲ್ಲ ಭಕ್ತರು ಬಂದು ಅವರವರ ಅವರ ಪೂರ್ವಜರಿಗೆಲ್ಲ ಸಂಕಲ್ಪಪೂರ್ವಕ ಮಾಡಿ ಒಂದು ಸ್ನಾನ ಮಾಡಿ ಒಂದು ತಿಲತರ್ಪಣ ಕೊಡುವಂಥ ಪದ್ಧತಿ ಇವತ್ತಿನ ದಿವಸಕ್ಕೆ ಎಲ್ಲ ಒಂದು ವೈದಿಕರಲ್ಲಿ ಬರ್ತಾರೆ. ಅವರವರ ಕುಟುಂಬದವರು